ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ. ಬೆಳ್ತಂಗಡಿ ತಾಲೂಕು ಕೊಕ್ಕಡ ಸೀಮೆಯ ಮಾಯಿಲಕೋಟೆ ದೈವ ಸನ್ನಿಧಿಯಲ್ಲಿ ನೆಲೆಯಾಗಿರುವ ದೈವಗಳು ಊರಿನ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬರುತ್ತಿದ್ದಾರೆ. ಇದೀಗ ಕೊಕ್ಕಡ ಸೀಮೆಯ ಮಾಯಿಲಕೋಟೆ ದೈವಸ್ಥಾನದ ಪುನರುತ್ಥಾನ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಮತ್ತು ವಾಸ್ತುಸಮ್ಮತ ರೀತಿಯಲ್ಲಿ ನಡೆಸಲು ಊರಿನ ಭಗವದ್ಭಕ್ತರು ಸಂಕಲ್ಪಿಸಿರುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡಿಯವರ ಕೃಪಾಶೀರ್ವಾದದೊಂದಿಗೆ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರ ಮಾರ್ಗದರ್ಶನದೊಂದಿಗೆ ನಡೆಯಲಿದೆ. ಆತ್ಮಪ್ರಕಾಶಿನಿ ಅಜ್ಞಾನನಾಶಿನಿ ಮೂಕಾಂಬಿಕೆ ಅತ್ರಿ ನಿವಾಸಿನಿ ಆತ್ಮಪ್ರಕಾಶಿನಿ. ಸುಮಾರು ವರ್ಷಗಳ ಇತಿಹಾಸವುಳ್ಳ ಕೊಕ್ಕಡ ವೈದ್ಯನಾಥ ದೇವಾಲಯ ಶ್ರೀಮಂತ ದೇವಾಲಯವಾಗಿತ್ತು. ಇದಕ್ಕೆ ಇದರ ಸನಿಹದ ತ್ರಿಗುಣಾತ್ಮಿಕ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ನಿಕಟ ಸಂಬಂಧಪಟ್ಟ ದೇವಾಲಯಗಳಾಗಿವೆ. ಈ ಕ್ಷೇತ್ರಗಳಿರುವ ಕೊಕ್ಕಡ ಸೀಮಾ ಪ್ರದೇಶವು ಹಿಂದೆ ವಿಜಯನಗರ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು. ಕದಂಬ ವಂಶದ ಮಯೂರ ವರ್ಮ ಈ ಪ್ರದೇಶದ ಆಡಳಿತ ಮಾಡಿರುವ ಕುರುಹುಗಳನ್ನ ಇಲ್ಲಿ ಕಾಣಬಹುದಾಗಿದೆ ಮತ್ತು ಅದರಲ್ಲಿ ಇಲ್ಲಿಯ ದೈವ ಸಾನ್ನಿಧ್ಯವನ್ನು ಕಾಣಬಹುದಾಗಿದೆ. ಮಯೂರವರ್ಮನ ಅಧಿಕಾರ ಅವಧಿಯಲ್ಲಿ ತುಳು ಮಾಯಿಲ ಎಂಬ ವೀರ ಪುರುಷನು ತನ್ನ ಸಹವರ್ತಿಗಳನ್ನ ಕೂಡಿಕೊಂಡು ಸೈನ್ಯಕ್ಕೆ ರೂಪುಕೊಟ್ಟನು. ಹತ್ತೂರು ಕಾಣುವ ಎತ್ತರದ ಪ್ರದೇಶವೊಂದರಲ್ಲಿ ಕೋಟೆಯೊಂದನ್ನ ಕಟ್ಟಿ ತನ್ನ ರಕ್ಷಣೆಗಾಗಿಯೂ ದೈವಾನುಗ್ರಹಕ್ಕಾಗಿಯೂ ಆರಾಧಿಸುವ ವ್ಯವಸ್ಥೆ ಮಾಡಿದನು. ಮುಂದೆ ಮಾಯಿಲ ಅರಸನು ಸಾಮಂತ ಅರಸನೊಡನೆ ಕಾದಾಡಿ ಹತನಾಗುತ್ತಾನೆ. ಕಾಲಘಟ್ಟದಲ್ಲಿ ಮಾಯಿಲ ಅರಸನು ಆರಾಧಿಸಿಕೊಂಡು ಬಂದ ಸಾನ್ನಿಧ್ಯೋಪಾಧಿಗಳು ನಾಶಗೊಂಡವು. ಚಂದ್ರವರ್ಮನಿಂದ ಪ್ರಾರಂಭ ಆದಂಥ ಇತಿಹಾಸ ಮಯೂರವರ್ಮನ ಕಾಲದಲ್ಲಿ ಆಗುವಾಗ ಅವರಲ್ಲಿಯೇ ಅರಮನೆಯಲ್ಲಿಯೇ ಸಂಪತ್ತಿನ ಎಲ್ಲ ಭಂಡಾರದಲ್ಲಿ ಇರತಕ್ಕಂಥ ಎಲ್ಲ ಸಂಪತ್ತಿನ ಆಕರ್ಷಣೆಯಲ್ಲಿ ಈ ಮಾಯಿಲ ಜನಾಂಗದವರು ಈ ಅರಸನ ಒತ್ತೊತ್ತಿಗೆಯಲ್ಲಿ ಇದ್ದುಕೊಂಡು ಅವರು ಈ ಪ್ರದೇಶದ ಕ್ಷೇತ್ರದ ರಕ್ಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ರಾಜನ ಮನೆತನದಲ್ಲಿ ಮಂತ್ರಿ ಮಹೋದಯರಲ್ಲಿ ಭಿನ್ನಾಭಿಪ್ರಾಯ ಬಂದು ಇವರಲ್ಲಿ ಸಂಘರ್ಷ ಆಗಿ ಅವರು ಇದೆಲ್ಲ ಇತಿಹಾಸ ನಾಶ ಆದಂಥ ಕಾಲಘಟ್ಟದಲ್ಲಿ ಬೇರೆ ರೀತಿಯ ಆಕ್ರಮಣಗಳು, ಹೊರಗಿನ ಆಕ್ರಮಣಗಳು ಕೂಡ ಇದಕ್ಕೆ ನಾಶಕ್ಕೆ ಕಾರಣ ಆಯಿತು. ಅಂದರೆ ಅವನಿಗೆ ಗೊತ್ತು ನಿಮಗೆ, ಅವನು ಕನ್ನಡದ ಮೊದಲ ರಾಜ್ಯ 300 ಇಸವಿ 375ನೇ ಇಸವಿ ತನಕ ಅವನ ಆಳ್ವಿಕೆಯ ಸಮಯ. ಅವನು ನಿಜವಾಗಿ ಸ್ವಾಮೀಜಿಯವರು ಹೇಳಿದಾಗೆ ಅವರ ಇದರಿಂದಾಗಿ ಅದು ಸಂಪತ್ತಿನ ಅತಿಯಾದ ವ್ಯಾಮೋಹ ಮತ್ತು ಸಂಪತ್ತಿನ ಲಾಲಸೆ ಅಂದರೆ ದುರಾಸೆ ಇದು ಅಂಧಪತನಕ್ಕೆ ಕಾರಣ ಆಯಿತು ಅಂತ. ಅಂದರೆ ಈ ಮಾಯಿಲ ಜನಾಂಗದವರು ಇವರ ಆಸ್ಥಾನದಲ್ಲಿ ಎಲ್ಲ ಪರಿಚಾರಕರಾಗಿದ್ದವರು ಮಾಯಿಲ ಸಮಾಜದವರು, ಮಂತ್ರಿಯ ಮತ್ತು ಸೇನಾಧಿಪತಿಯ ಕೆಳಗಿನ ಇದರಲ್ಲಿದ್ದವರು. ಅವರು ಅದರಲ್ಲಿ ಪ್ರಮುಖವಾಗಿ ಇದ್ದವರು. ಆ ಕಾಲದಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯ ಈ ಸಂಪತ್ತಿನ ವ್ಯಾಮೋಹದ ಭಿನ್ನಾಭಿಪ್ರಾಯ ಮತ್ತು ಸಂಪತ್ತನ್ನು ಲೂಟಿ ಮಾಡುವಂಥ ಒಂದು ದೊಡ್ಡ ದರೋಡೆ ನಡೀತಿದೆ. ಆ ಕಾಲದಲ್ಲಿ ಇದು ಅಂಧಪತನಕ್ಕೆ ಬಂತು. ಹಿಂದಿದ್ದು ಪೈಯುಳಿಕೆ ಕೆಲವು ನಮಗೆ ಸಿಕ್ಕಿದೆ. ಹಿಂದೆ ಆರಾಧನೆ ಮಾಡಿದಂಥ ಪೈಯುಳಿಕೆ, ಈ ಖಡ್ಗ, ಚಿಕ್ಕ ಚಿಕ್ಕ ದೀಪ ಅಂಥದ್ದೆಲ್ಲ ಸಿಕ್ಕಿದೆ. ಮತ್ತು ಮೂರ್ತಿ ಥರ ಇದ್ದದ್ದು ಮಣ್ಣಿಂದು ಅದು ಸಿಕ್ಕಿದೆ. ಅದೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಬೇರೆ ನಾವು ಏನು ಶೋಧನೆ ಮಾಡಲಿಕ್ಕೆ ಹೋಗಲಿಲ್ಲ. ಶೋಧನೆ ಮಾಡೋದಿದ್ರೆ ಸಿಗ್ಬೋದಿತ್ತೇನು, ಶೋಧನೆ ಮಾಡೋ ಪರಿಸ್ಥಿತಿ ಇಲ್ಲ. ಕೋಟೆ ಒಳಗೆ ಕೋಟೆ ಹಾಗೆ ಇತ್ತದು. ಇನ್ನೊಂದು ಅಲ್ಲಿ ಇಲ್ಲಿ ಏನಾಯಿತು ಅಂತ ಹೇಳಿದರೆ, ಕೆಲಸ ಪ್ರಾರಂಭ ಆಗಿ ಒಂದು 4 ತಿಂಗಳಲ್ಲಿ ಇಲ್ಲಿ ಕೆಲಸ ಪ್ರಾರಂಭ
ಹಾಗೆ ಒಂದು 10-20 ದಿವಸ ಆಗ್ಬೋದು. ಇಲ್ಲಿ ಒಂದು ಎಂತ ಹೇಳ್ತಾರೆ, ಅದು ಕೂಡ್ಲು ಹೇಳ್ತಾರೆ, ನೊಣ, ಹೆಜ್ಜೆಯನ್ನು ಅದು ಈ ಕೆಲಸದವರಿಗೆ ಬಂದು ಹೊಡಿತಾ ಇತ್ತು. ಹೊಡೆದು ತುಂಬ ಅನಾಹುತ ಆಯಿತು. ಎಲ್ಲರಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವರು ಮತ್ತು ನನಗೆ ಫೋನ್ ಮಾಡಿದ ನಾನು ಫೋನಲ್ಲೇ ತಿಳಿಸಿದೆ, ನೋಡಿ ಅಲ್ಲಿ ಅಶುದ್ಧ ಆಗಬಾರ್ದು, ಕೋಟೆಯೊಳಗೆ ಜಾಗ್ರತೆ ಮಾಡಲಿ, ಅಶುದ್ಧ ಮಾಡಲಿಕ್ಕೆ ಹೋಗಬೇಡಿ, ನಾನ್ ವೆಜ್ಜಲ್ಲಿ ಇಲ್ಲಿ ತಿನ್ನಲಿಕ್ಕೆ ಅಡಿಗೆ ಮಾಡಲಿಕ್ಕೆಲ್ಲ ಬಿಡಬೇಡಿ, ಜಾಗ್ರತೆ ಮಾಡಿ ಅಂತೇಳಿ ಇವರಿಗೆ ಸೂಚನೆ ಕೊಟ್ಟೆ. ಮತ್ತು ಅವರಿಗೆ ಹೇಳಿದರು. ಅವರು ಕೂಡ ತಕ್ಷಣ ಅದನ್ನು ನಿಲ್ಲಿಸಿದರು. ಅವರೇನು ನಾನ್ ವೆಜ್ ತಿನ್ನೋದು ಅದೆಲ್ಲ ಸ್ವಲ್ಪ ಶಿಷ್ಟಾಚಾರದಲ್ಲಿ ಮಾಡಿದರು. ಆಮೇಲೆ ನಮಗೆ ಯಾವ ಪರಿಸ್ಥಿತಿ ಬರಲಿಲ್ಲ. ಅಲ್ಲ ಪಂಡಿತ ಅಂಥೇಳಿ ಸ್ಥಳ ಮಹಿಮೆ ಬೇಕಾದಂಥ ಮತ್ತು ತುಂಬ ಸಲ ಇಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ಅಥವಾ ಏನಾದರೂ ನಮಗೆ ಹೋಗೋ ದಾರಿ ವ್ಯತ್ಯಾಸ ಆದರೆ ಕೂಡಲೇ ನಾಗ ಕಂಡೇ ಕಾಣ್ತಾನೆ. ಇವರು ನನಗೆ ಫೋನ್ ಮಾಡ್ತಾರೆ, ಈಗ ಇವತ್ತು ಬಂದಿತ್ತು ನೋಡ್ತಾ ಇದ್ದೆ, ಇವರು ಹೇಳ್ತಾ ಇತ್ತು. ನಾನು ಮತ್ತೆ ಆಮೇಲೆ ಬಂದು ಮಂತ್ರಾಕ್ಷತೆ ಹಾಕಿದಾಗ ಅದು ಎಷ್ಟೋ ಪರಿಹಾರ ಆದದ್ದು ಉಂಟು. ಅದು ಆ ತಾಯಿಯ ಮಹಿಮೆ ಇರ್ಬೋದು. ಅಂತೂ ಇಲ್ಲಿ ಒಂದು ವಿಶಿಷ್ಟವಾದಂಥ ಈ ಸಾನ್ನಿಧ್ಯದಲ್ಲಿ ಮಹಿಮೆ ಇದ್ದೇ ಇದೆ. ಮತ್ತು ಇವರು ಮಾಯನ ಜನಾಂಗದವರು. ಇವರು ದೊಡ್ಡ ಮೀಟಿಂಗಿಗೆ 7-8 ಬಸ್ ಮಾಡಿ ಬಂದಿದ್ದಾರೆ ಅಲ್ಲಿಂದ, ಸುಳ್ಯ, ಮಡಿಕೇರಿ ಆ ಭಾಗದಿಂದ. ನಾನು ಅದನ್ನು ಮೊದಲೇ ಇವ್ರಿಗೆ ತಿಳಿಸಿದ್ದೆ, ಇನ್ನು ಎಲ್ಲೆಲ್ಲಿಂದ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಬರಲಿಕ್ಕಿದ್ದಾರೆ ಅಂತ. ಆ ಥರ ಅವರು ಭಾಳ ಉತ್ತೇಜನ ಕೊಟ್ಟು ಆ ಸಮಾಜದವರೆಲ್ಲ ಇವತ್ತು ಅದಕ್ಕೆ ನಿಧಿ ಸಂಗ್ರಹ ಇರ್ಬೋದು, ಮತ್ತು ಅವರಿಂದ ಆದಂಥ ದೈವದ ಎಷ್ಟಂತ ಹೇಳಿದರೆ ಚಾಮುಂಡಿಯ ವಿಗ್ರಹ ಕೂಡ ಅವರ ಸೇವಾ ರೂಪದಲ್ಲಿ ಮಾಡಿಸಲಿಕ್ಕೆ ನಾವು ತಿಳಿಸಿದ್ದೆವು. ಅದೆಲ್ಲ ಒಪ್ಪಿ ಅವರು ಸೇವೆ ಮಾಡ್ತಾಯಿದ್ದಾರೆ. ಇದು ಇಲ್ಲಿಯ ಕ್ಷೇತ್ರದ ಮಹಿಮೆ. ಭಾಳಷ್ಟು ಮಹಿಮೆ ಇದೆ. ನಾನು ಸಹ ಒಂದು ಸಲ ಬಂದಾಗ, ಇತ್ತೀಚೆಗೊಂದು ಸಲ ಬಂದಿದ್ದೆ. ನಾನು ದೊಡ್ಡ ಹೈವೇಲಿ 2 ಟ್ರಕ್, ನಾನು ರಾತ್ರಿಯಲ್ಲಿ ಮೀಟಿಂಗ್ ಮಾಡಿ ಹೋಗೋದು, 2 ಟ್ರಕ್ ಎದುರು ಹೊಡಿತದೆ ಅಂತ ಆಗಿದೆ. ನಾವು 1 ಸೆಕೆಂಡ್ನಲ್ಲಿ ನಾವು ಹೋದೆ ಅಂತಲೇ ಆಗಿದೆ. ನಾವು ಮತ್ತು ನನ್ನ ಡ್ರೈವರ್ ಸ್ವಲ್ಪ ಸೈಡಿಗೆ ಕೂತ್ಕೊಂಡು, ನಾವು ಇನ್ನೂ ಎಷ್ಟು ಸ್ವಲ್ಪ ಆಚೆ ಹೋದರೆ ನಾವು ಕೆಳಗೆ, ಇಲ್ಲದ್ರೆ ಇದು ಹೊಡಿತದೆ, ಇಲ್ಲದ್ರೆ ಕೆಳಗೆ, ಆ 2 ಮಧ್ಯದಲ್ಲಿ ಕೂಡ ನಾವು ಪಾರಾಗಿದೆ. ಇದು ಈ ಕ್ಷೇತ್ರದಲ್ಲಿ ಮಹಿಮೆ ಉಂಟು ಅಂತ ಹೇಳೋದಕ್ಕೆ ನಾನೇ, ಇಂಥದ್ದು ಎಷ್ಟೋ ನಡೆದಿದೆ, ಇಲ್ಲಿದ್ದವರಿಗೆ ಸಹ ಎಷ್ಟೋ ಅನುಭವ ಆಗಿದೆ. ಅದು ಸ್ವತಃ ನನಗೂ ಒಂದು ಅನುಭವ ಆಗಿದೆ. ನಾನು 4-5 ವರ್ಷದಿಂದ ಇಲ್ಲಿ ಇವರ ಈ ಪ್ರದೇಶದ ಒಡನಾಟದಲ್ಲಿದ್ದೆ. ನಾವು ಒಳ್ಳೆ ಪ್ರೀತಿಯಲ್ಲಿ ಸೇವೆ ಮಾಡ್ತೇವೆ. ಎಲ್ಲರೂ ಪ್ರೀತಿಯಲ್ಲಿ ಸೇವೆ ಮಾಡ್ತೇವೆ. ಇದರಲ್ಲಿ ಯಾವುದೇ ಜಾತಿಯ ಮನೋಭಾವ ಇಲ್ಲ. ಇಲ್ಲಿ ಹಿಂದೂ ಸಮಾಜದವರು ಎಲ್ಲರೂ ಇದ್ದಾರೆ. ಇದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿದ್ದಾರೆ. ಯಾವುದೇ ಒಂದು ಸಮಾಜ, ಸಮುದಾಯ ಅನ್ನುವಂಥ ವ್ಯಾಮೋಹ ಕೂಡ ಇಲ್ಲಿ ಯಾರಲ್ಲಿ ಇಲ್ಲ. ಇರಬಾರ್ದು ಅಂತಲೇ ಹೇಳುವಂಥದ್ದನ್ನು ಕೂಡ ನಮಗೆ ಆ ದೈವಗಳು ಸೂಚನೆ ಕೊಡ್ತಾ ಇದೆ. ಅದು ಅದೇ ರೀತಿ ನಡೀತಾ ಇದೆ. ನಾವಿವತ್ತು ಮಾಯಲ ಜನಾಂಗದವರು ಬಂದಿದ್ದರೂ ಕೂಡ ಅವರನ್ನು ಕೂಡ ನಾವು ಪ್ರಾತಿನಿಧ್ಯ ಕೊಟ್ಟಿದ್ದೇವೆ. ಅವರು ಕೂಡ ಎಲ್ಲ ಜನಾಂಗದವರು ಸೇರಿಕೊಂಡು ಆ ಸಮುದಾಯದವರು ಈ ಕ್ಷೇತ್ರಕ್ಕೆ ಪ್ರಾತಿನಿಧ್ಯ ಹಿಂದಿನ ಇತಿಹಾಸದಲ್ಲಿದ್ದರು. ಅವರನ್ನು ಕೂಡ ನಾವು ಒಡನಾಟದಲ್ಲಿ ಸೇರಿಕೊಂಡು ಎಲ್ಲ ಮಾಡ್ತಾಯಿದ್ದೇವೆ. ಸುಮಾರು ವರ್ಷಗಳ ಇತಿಹಾಸವುಳ್ಳ ಮಾಯಿಲಕೋಟೆ ದೈವಸ್ಥಾನದ ಹಿರಿಮೆ ಅಪಾರ. ಶ್ರೀ ಕ್ಷೇತ್ರದ ಇತಿಹಾಸವೇನು, ಯಾವೆಲ್ಲ ಪವಾಡಗಳು ಕ್ಷೇತ್ರದಲ್ಲಿ ನಡೆದಿದೆ ಹೇಳ್ತೇವೆ ನೋಡಿ. ಎನ್ನ ಪುದರ್ ನಿಖಿತ ಯಾನ ವಡಚೀಲ್ ಪದವು ಪಂಡು ಪರಂಗೆಂಟಿಡು ಬೈದೆ 2 ವರ್ಷದ ದುಂಬಿಂಕ್ ಬಂಜಿ ಬೇನೆಲ್ಲ ಹಾಕೊಂಡು ಬಂಜಿ ಮಲ್ಲ ಮಲ್ಲ ಅದು ಬೊಕ್ಕ ಕಕ್ಕೆರೆ ಬರ್ಪುನು ಜ್ವರ ಗಡಿಗಗಳು ಜ್ವರ ಬರೋ ಇತ್ತುಂಡು ಬೊಕ್ಕ ಸ್ಕ್ಯಾನಿಂಗ್ ಪೂರ ಮಂತ ಮಸ್ತ್ ಮರ್ದು ಅಂತ ಬೊಕ್ಕ ಇಡೆ ಕೊಕ್ಕಳಗೆ ಬತ್ತ ಬೊಕ್ಕ ಇಡೆ ಬತ್ತದ ದೈವದ ಒಂದು ಬೇಡಿಕೆ ಮಂತ ಬೊಕ್ಕ ಮುಲ್ಪ ನಾಟಿ ಮರ್ದು ಮಂತ ಬೊಕ್ಕ 3 ತಿಂಗಳು ಕಮ್ಮಿ ಆಡಿ ನಂದು ಕೂಡ. ನಾನು ನನ್ನ ಹೆಸರು ಕುಶಾಲಪ್ಪ ಗೌಡ ಅಂತ, ಹೂವಾಜೆ ಕೊಕ್ಕಡ ಗ್ರಾಮ. ಈ ಪರಿಸರದಲ್ಲೇ ನಾನು ವಾಸವಿದ್ದು ಇಲ್ಲಿಯ ಮಾಯಿಲಕೋಟೆ ಎಂಬಂಥ ಸ್ಥಳದಲ್ಲಿ ನಾವು 65 ವರ್ಷದ ಮೊದಲು ಶಾಲೆಗೆ ಹೋಗುವಾಗ ಇಲ್ಲಿ ಸ್ತಂಭ ಕಾಣ್ತಿತ್ತು, ಮಾಯಿಲಕೋಟೆ ಸ್ತಂಭ ಕಾಣ್ತಿತ್ತು. ಆವಾಗ ನಮಗಿದರ ಪರಿಚಯ ಇರಲಿಲ್ಲ. ಕ್ರಮೇಣ 65 ವರ್ಷ ದಾಟಿದ ನಂತರ ಇಲ್ಲಿಯ ನಿವಾಸಿಗಳಿಗೆ, ಅಂದರೆ ಇಲ್ಲಿಯ ಹತ್ತಿರದ ಮನೆಗಳ ಎಲ್ಲ ನಿವಾಸಿಗಳಿಗೆ ಏನೋ ಒಂದು ಥರ ಭಯ ಮತ್ತು ರೋಗ ರುಜಿನಗಳು, ಅಪಘಾತಗಳು, ಅವಘಡಗಳು ಆಗಲಿಕ್ಕೆ ಶುರುವಾಯಿತು. ಆ ಹೊತ್ತಿನಲ್ಲಿ ಇವರು ಬೇರೆ ಬೇರೆ ಕಡೆಯಲ್ಲಿ ಜ್ಯೋತಿಷ್ಯರಲ್ಲಿ ಕೇಳುವಾಗ ನಿಮ್ಮಲ್ಲಿ ಯಾವುದೋ ಒಂದು ದೊಡ್ಡ ದೈವಗಳ ಇದು ಶಾಪ ಅಥವಾ ಶಾಪ ಅಲ್ಲ, ನಿಮಗೆ ಅದರ ದೋಷ ಉಂಟು ಅಂತ ಕಾಣುವಂಥದ್ದು ಅವರಿಗೆ.
ಎಲ್ರಿ ಬೇರೆ ಬೇರೆ ಕಡೆಯಲ್ಲಿ ಕೇಳುವಾಗ ಇದನ್ನು ಏನು ಮಾಡೋದು ಅಂತ ಹೇಳಿ ಅವರು ಒಬ್ಬರಿಗೊಬ್ಬರು ಮಾತಾಡ್ತಾ ಇರುವಾಗ ಬೇರೆ ಯೋಚನೆ ಬಂತವರಿಗೆ ಇದನ್ನು ನಾವೊಂದು ಅಷ್ಟಮಂಗಲ ಪ್ರಶ್ನೆ ಹಾಕಿ ಕೇಳೋಣ ಹೇಗೆ ಅಂತ ಆ ರೀತಿಯಲ್ಲಿ ಬಂತು. ಹಾಗೆ ಇವರೆಲ್ಲ ಸೇರಿಕೊಂಡು ಈ ಪರಿಸರ ಒಟ್ಟಿಗೆ ಸೇರಿ ಇಲ್ಲಿ ಒಂದು ಪ್ರಶ್ನೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ದಿವಸ ಬಹಳ ಬಿರುಗಾಳಿ ಇದ್ದು, ಬಿರುಗಾಳಿ ಅಂದರೆ ಪ್ರಶ್ನೆ ಇಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಆದ ನಂತರ ಇದು ದೇವಸ್ಥಾನದಲ್ಲಿ ಇಡಬೇಕಂತಾಯಿತು. ಹಾಗೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಮತ್ತು ಇವರು ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಪ್ರಶ್ನೆ ಹಾಕಿದರು. ಪ್ರಶ್ನೆ ಹಾಕುವಾಗ ಕಂಡು ಬಂದದ್ದು ಇದು ಮಯೂರವರ್ಮರ ವಿಜಯನಗರ ಆಡಳಿತ ಕಾಲದಲ್ಲಿ ಈ ಆಡಳಿತ ವ್ಯವಸ್ಥೆಯಲ್ಲಿ ಇತ್ತು. ಆವಾಗ ಮಾಯಿಲ ಎಂಬ ವೀರ ಪುರುಷ ಅವರ ಆಡಳಿತದಲ್ಲಿ ಒಟ್ಟಿಗಿದ್ದ. ಅವನು ಇಲ್ಲಿ ಸೈನ್ಯ ಕಟ್ಟಿಕೊಂಡು ಈ ಒಂದು ಕೋಟೆಯನ್ನು ಕಟ್ಟಿಕೊಂಡು ಕರ್ಲುಟ್ಟಿ, ಚಾಮುಂಡಿ, ಪಂಜುರ್ಲಿ ಗುಳಿಗಳನ್ನು ಆರಾಧನೆ ಮಾಡಿಕೊಂಡು ನೇಮೋತ್ಸವವನ್ನು ಮಾಡಿಕೊಂಡು ಬಹಳ ವಿಜೃಂಭಣೆಯಿಂದ ಈ ಪ್ರದೇಶದ ವೈದ್ಯನಾಥೇಶ್ವರ ದೇವಸ್ಥಾನ, ತ್ರಿಗುಣಾತ್ಮಕ ದುರ್ಗಾಪರಮೇಶ್ವರಿ ದೇವಸ್ಥಾನ, ಓಣಿತ್ತಾರು ದುರ್ಗಾಪರಮೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇವನು ಬಹಳ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಆಡಳಿತ ಮಾಡಿಕೊಂಡಿದ್ದ. ಇವರೊಳಗೆ ಭಿನ್ನಾಭಿಪ್ರಾಯ ಬಂದು ಮಾಯಿಲ ಮತ್ತು ಮಯೂರ ಶರ್ಮ ಅವರಿಗೆ ಭಿನ್ನಾಭಿಪ್ರಾಯ ಬಂದು ಅವರೊಳಗೆ ಜಗಳ ಆಗಿ ಸಾಮಂತ ಎಂಬ ಅರಸನ ಒಟ್ಟಿಗೆ ಕಾದಾಡಿ ಇವನು ಮರಣ ಹೊಂದ್ತಾನೆ. ಇವನು ಮರಣ ಹೊಂದಿದ ನಂತರ ಈ ಊರಿನಲ್ಲಿ ಮಾಯಿಲ ವಂಶದವರು ಯಾರೂ ಇಲ್ಲದ ರೀತಿಯಲ್ಲಿ ಅವರು ನಡೆದುಕೊಂಡರು. ಎಲ್ಲ ಬಿಟ್ಟು ಇದನ್ನು ಇಲ್ಲಿ ಬದುಕುಳಿದವರು ಓಡಿ ಹೋದರು ಈ ಊರು ಬಿಟ್ಟು. ಹಾಗಾಗಿ ಅದು ಆ ಕಾಲದಲ್ಲಿ ಆರಾಧನೆ ಮಾಡಿಕೊಂಡು ಬಂದಂತಹ ದೈವದೇವರುಗಳಿಗೆ ಯಾವುದೇ ಒಂದು ಪೂಜೆ ಪುರಸ್ಕಾರ ಅಥವಾ ಆಹಾರ ಇಲ್ಲದೆ ತುಂಬ ಹಲವಾರು ವರ್ಷಗಳು ಹಾಗೇನೇ ಇದ್ದು ಈ ಊರಿನವರಿಗೆ ಅದರ ಸಮಸ್ಯೆಗಳು ಕಂಡು ಬಂತು. ಆ ಸಮಸ್ಯೆಗಳು ಕಂಡು ಬಂದ ಕಾರಣ ಪ್ರಶ್ನೆ ಇಡಲಿಕ್ಕೆ ಹೋದರು. ಪ್ರಶ್ನೆ ಇಡಲಿಕ್ಕೆ ಹೋದಾಗ ಜೀರ್ಣೋದ್ಧಾರ ಆಗಬೇಕು, ಈ ರೀತಿಯ ಅದಕ್ಕೆ ವ್ಯವಸ್ಥೆ ಆಗಬೇಕು ಅಂತ ಕಂಡು ಬಂದಲ್ಲಿ ಈ ಊರಿನವರು ಈ ಪರಿಸರದವರೇ ಸೇರಿಕೊಂಡು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿ ಅಲ್ಲಿ ಕೂಡ ಆ ಹೊತ್ತಿಗೆ ನಿಮಗೆ ಗೊತ್ತುಂಟು ಕೊರೋನಾ, ಆ ಪ್ರಾರಂಭ ಆದ ಹೊತ್ತಿಗೆ ಇದು ಸ್ವಲ್ಪ ಸ್ಥಗಿತ ಆಯಿತು. ಸ್ಥಗಿತವಾಗಿ ಎರಡನೇ ಬಾರಿಗೆ ಇವರಿಗೆ ಅದನ್ನು ಮೇಲೆ ತರಲಿಕ್ಕೆ ಆಗಲಿಲ್ಲ. ಯಾವುದೋ ಒಂದು ರೀತಿಯ ಅಡಚಣೆ ಬಂತು. ಮತ್ತು ಇವರು ಚಿಂತನೆ ಮಾಡುವಾಗ ಇಲ್ಲ, ನೀವು ಮಾತ್ರ ಅಲ್ಲ, ಇಡೀ ಸೀಮೆಯವರು ಇದಕ್ಕೆ ಸೇರಬೇಕು, ನೀವು ಮಾತ್ರ ಅಲ್ಲ, ಎಲ್ಲರನ್ನು ಸೇರಿಸಿಕೊಂಡು ಈ ಕೆಲಸ ಆಗಬೇಕು, ಆಗ ಮಾತ್ರ ಇದು ಆಗಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದರು. ಮತ್ತು ಎಲ್ಲರನ್ನ ಸೇರಿಸಿಕೊಂಡು ಈ ಕೆಲಸವನ್ನು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡುವ ಹೊತ್ತಿಗೆ ಎಲ್ಲರೂ ಸೇರಿದರು. ಇಲ್ಲಿಯ ಘಟನೆಗಳು ಏನಾಯಿತು ಅಂತ ಗೊತ್ತಾಗಬೇಕಲ್ಲ, ಏನಾಯಿತು ಅಂತ. ಇದೇ ಆವಾಗ ಸ್ವಾಮೀಜಿಗಳು ಹೇಳಿದಾಗೆ ಇಲ್ಲಿ ಒಂದು ಹಲಸಿನ ಮರ ಉಂಟು. ಆ ಹಲಸಿನ ಮರವನ್ನು ಈ ರಾತ್ರಿ ಕಳ್ಳರಿದ್ದಾರಲ್ಲ ಅವರೆಲ್ಲ ಗರಗಸ ತಂದು ಆ ಮರವನ್ನು ಕೊಯ್ದು ಮಾರುವಂತ ಹೇಳಿ ಶುರು ಮಾಡಿದರು. ರಾತ್ರಿ 10 ಗಂಟೆಗೆ ಈಗಲೂ ಇದ್ದಾರೆ, ಕೆಲವರು ಜೀವರಿದ್ದಾರೆ, ಕೆಲವರು ಹೋಗಿದ್ದಾರೆ. ಆ ಮರವನ್ನು ಕೊಯ್ಲಿಕ್ಕೆ ಶುರು ಮಾಡಿ ಅರ್ಧ ಗಂಟೆಗೆ ಕೊಯ್ದರು, ಮರ ಬೀಳಿದ್ರು ಅಂತೇಳಿ ಇವರು ಆಯಾಸಾಗಿ ನಿಂತು ನೋಡುವಾಗ ಗರಗಸಲ್ಲಿ ರಕ್ತ ಹೋಗ್ತಾ ಉಂಟು. ಆ ರಕ್ತವನ್ನು ನೋಡಿ ಇವರು ಓಡಿಬಿಟ್ಟು ಇದನ್ನು ಅಲ್ಲೇ ಬಿಟ್ಟು ಹೋದರು. ಮರುದಿವಸ ಬಂದು ನೋಡುವಾಗ ಆ ಮರವನ್ನು ಇವರು ಮುಟ್ಟಲಿಲ್ಲ, ಅದು ಹಾಗೇನೇ ಇತ್ತು. ಅಷ್ಟು ಶಕ್ತಿ ಪವಾಡ ಇಲ್ಲಿ, ಆ ದೈವಗಳ ಶಕ್ತಿ, ನಾಗದೇವರ ಶಕ್ತಿ ಇಲ್ಲಿ ಉಂಟು. ಆ ನಂತರ ಇಲ್ಲಿ ಏನಾದರೂ ತೊಂದರೆ, ಏನಾದರೂ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಾಗ ಹಲವರಿಗೆ ಬಿಳಿ ಹಂದಿಗಳು ಕಾಣುವುದು, ಯಾರೋ ಒಂದು ಮನುಷ್ಯ ಅಲ್ಲಿ ಕೂತ್ಕೊಂಡು ಮಾತಾಡೋದು, ನೀನು ಎಲ್ಲಿಗೆ ಹೋಗೋದಪ್ಪ ಅಂತ ಕೇಳೋದು, ಪರಿಚಯ ಇಲ್ಲ. ರಾತ್ರಿ ಈ ರೀತಿಯಾಗಿ ಹಲವಾರು ಬಾರಿ ಜನಗಳಿಗೆ ಕಣ್ಣಿಗೆ ಕಾಣುವಂಥ ದೃಶ್ಯಗಳು ಕಂಡು ಬಂದವು. ಹಾಗಾಗಿ ಆ ನಂತರ ಈ ಪ್ರಶ್ನೆಯನ್ನು ಇಟ್ಟು ಇವರು ಈ ಜೀರ್ಣೋದ್ಧಾರಕ್ಕೆ ಇಳಿದ ನಂತರ ಎಲ್ಲರೂ ಸೇರಬೇಕಂತಾದ ನಂತರ ಈಗ ಪ್ರಗತಿಯಲ್ಲಿ ಉಂಟು. ಇನ್ನು ಮೇ 11, 12, 13ಕ್ಕೆ ಪ್ರತಿಷ್ಠಾ ಕಾರ್ಯಕ್ರಮ ನಡೀತದೆ. ಬಹಳ ಚುರುಕಿನಿಂದ ನಡೀತದೆ. ಎಲ್ಲರ ಸಹಕಾರ ಉಂಟು. ಎಲ್ಲ ಗ್ರಾಮಗಳಲ್ಲಿ ಹೋದಾಗ ಮಾಯಿಲ ಕೋಟೆ ಅಂತ ಹೇಳುವಂಥ ಒಂದು ಪ್ರಸಿದ್ಧಿ ಎಲ್ಲರ ಮನಸ್ಸಲ್ಲಿ ಉಂಟು. ನಾವು ಸಹ ಸೇರಬೇಕು, ನಾವು ಕೂಡ ಸಹಕಾರ ಕೊಡಬೇಕಂತ ಹೇಳುವಂಥ ವಿಚಾರ ಇಲ್ಲಿ ಉಂಟು. ಈಗ ಇಲ್ಲಿ ಹಲವಾರು 10-50 ಕೇಸುಗಳಿವೆ. ನಾನು ಹೇಳ್ತೇನೆ ಅಂತಂತ ಹೇಳಿದರೆ, ಮೊನ್ನೆ ಇದೊಂದು, ಈಗ ಅವರು ಬರಲಿಲ್ಲ, ನಮ್ಮ ಮುಂದೆ ಬರಲಿಲ್ಲ, ಮತ್ತು ಬರ್ತಾರೆ. 18 ವರ್ಷ ಒಂದು ಹುಡುಗಿಯನ್ನು ಬೀದರಿಗೆ ಹುಟ್ಟದ್ದು, ಮುಳುಕಿಯಿಂದ, ಆಚಾರ್ಯ ವರ್ಗದವರು. 18 ವರ್ಷದಲ್ಲಿ ಗರ್ಭಿಣಿ ಆಗದೇ ಇದ್ಲು ಅವಳು. ಆ ನಂತರ ಯಾರು ಹೇಳಿದ್ರೆ ಇಲ್ಲಿ ಬಂದು ಹರಕೆ ಹಾಕಿದ್ರೆ ಗರ್ಭಿಣಿ ಆಗುವ ಸಂಭವ ಉಂಟು ಅಂತ ಹೇಳಿದ್ರು. ಹಾಗೆ ಇಲ್ಲಿ ಬಂದು ನಮ್ಮ ರಾಮಕೃಷ್ಣರ ಮನೆಗೆ ಬಂದು ಅವರು ಮದ್ದು ತಗೊಳ್ಳಿಕ್ಕೆ ಬಂದಾಗ ಇವರು ಹೇಳಿದರೆ ಇಲ್ಲಿ ಪ್ರಾರ್ಥನೆ ಮಾಡುವ, ಇಲ್ಲಿ ಬನ್ನಿ ಅಂಥೇಳಿ ಇಲ್ಲಿ ಪ್ರಾರ್ಥನೆ ಮಾಡಿ ಮದ್ದು ಕೊಟ್ಟರು. ಅದೇ ವರ್ಷ ಗರ್ಭಿಣಿಯಾಗಿ ಮರು ವರ್ಷ ಮಗು ನಡ್ಕೊಂಡು ಇಲ್ಲಿ ಬಂದರು. 18 ವರ್ಷ ನಂತರ
ಇಂಥದ್ದು ಹಲವಾರು ಕೇಸ್ ಇದೆ. ಇನ್ನೊಂದು ಧರ್ಮಸ್ಥಳ ಪೂಜಾ ಕಾವಂದರು ಅವರ ಪತ್ನಿ ಅಮ್ಮನವರು ಒಂದು ಪೇಷಂಟನ್ನು ಸಿದ್ದಕಟ್ಟೆಯವರನ್ನು ಇಲ್ಲಿ ಕಳಿಸಿಬಿಟ್ರು. ಎಂತಂತ ಹೇಳಿದರೆ ಅವರಿಗೆ ಅವರ ನಡುಕ ಇಡೀ ದಿವಸ ದರ್ಶನ ಬಂದಾಗಿ ಭೂತ ದೈವ ದರ್ಶನ ಬಂದಾಗಿ ನಡುಗು, ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2-3 ಸಲ ಧರ್ಮಸ್ಥಳಕ್ಕೆ ಬಂದು ಅವರು ಪರಿಹಾರ ಕೂಡ ಕೊಟ್ಟಿದ್ದಾರೆ, ಏನಾದರೂ ಮಾಡಿಕೊಳ್ಳಿ ಅಂತ. ಕೊನೆಗೆ ಅಮ್ಮನವರು ಇಲ್ಲಿ ಕಳಿಸಿಕೊಟ್ರು. ಇಲ್ಲಿ ಕಳಿಸಿಕೊಟ್ಟ ನಂತರ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಇವರ ಪಂಡಿತರು ಕೊಟ್ಟ ಮದ್ದನ್ನು ತಗೊಂಡು ಹೋದರು. ಆವತ್ತೇ ಆ ನಡುಕ ಕಮ್ಮಿ ಆಯಿತು. ಈಗ ಹುಷಾರಾಗಿದ್ದಾರೆ. ಇವತ್ತು ಬರಬೇಕಿತ್ತು ಅವರು. ಅವರಿಗೆ ಸ್ವಲ್ಪ ಜ್ವರ ಬಂದ ಕಾರಣ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟಿಗೆ ಅವರು ಬರ್ತಾರೆ. ಇನ್ನೊಂದು ಇಲ್ಲಿ ನಮ್ಮ ಹತ್ತಿರದಲ್ಲೇ ಒಬ್ಬರು ಇದೇ ಗರ್ಭಿಣಿಯಾಗದ ಕೇಸು ಇನ್ನೊಂದುಂಟು. ಅವರು ಕೂಡ ಇವತ್ತು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿಂತಿದ್ದಾರೆ. ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಅದನ್ನು ನಾವು ಖಂಡಿತವಾಗಿ ಅವ್ರನ್ನ ಬಂದು ನಿಮ್ಮ ಹತ್ರ ಮಾತಾಡಿಸ್ತೇವೆ. ಅಷ್ಟೊಂದು ಬಹಳ ಅಂತ ಹೇಳಿದರೆ ರೋಮಾಂಚನ ಆಗ್ತದೆ. ಇಲ್ಲಿ ಆ ಶಕ್ತಿಯನ್ನು ನಾವು ಕೇಳುವಾಗ ರೋಮಾಂಚನ ಆಗ್ತದೆ. ನಮಗೂ ಕೂಡ ಇಲ್ಲಿ ಬರಬೇಕಾದ್ರೆ ಭಯ ಆಗ್ತದೆ, ಒಂಥರ ಭಯ ಆಗ್ತದೆ. ಆದರೆ ಬಂದ ನಂತರ ಇಲ್ಲಿ ನೋಡುವಾಗ ಒಂದು ನಮ್ಮ ಉಲ್ಲಾಸ ಅಥವಾ ನಮಗೆ ನೆಮ್ಮದಿ ಬೇರೆ ಎಲ್ಲಿಯೂ ಸಿಕ್ಕುವುದಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಒಂದು ಆ ಶಕ್ತಿ ಉಂಟು ಅಂತ ಕಂಡು ಬರ್ತದೆ. ನಮಗೆಲ್ಲರಿಗೂ ಇಲ್ಲಿಯ ಪರಿಸರದ ಜನರೆಲ್ಲ ಒಟ್ಟಿಗೂ ಸೇರಿಕೊಂಡು ಈಗ ಒಂದೇ ಬುದ್ಧಿಯಿಂದ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಖಂಡಿತವಾಗಿ ಈ ಒಂದು ಕೆಲಸ ತಮ್ಮಿಂದ ನಾನು ಹೇಳುವುದು, ನಮ್ಮ ಪ್ರಚಾರ ಯಾವ ದಿಕ್ಕಿನಲ್ಲಿ ಹೋಗಬೇಕಂತ ಹೇಳಿದರೆ, ಇಂಥ ಅವಘಡಗಳು ಮತ್ತು ಇಂಥ ರೋಗ ರುಜಿನಗಳು ಹಿಡಿದಂಥ ಎಷ್ಟೋ ಮದ್ದು ಮಾಡಿ ಪಂಡಿತರಲ್ಲಿಗೆ ಹೋಗಿ ಜ್ಯೋತಿಷರಲ್ಲಿಗೆ ಹೋಗಿ ಗುಣ ಆಗದಂಥ ಎಷ್ಟೋ ಜೀವಿಗಳು ಇದ್ದಾವೆ. ಅವೆಲ್ಲವಕ್ಕೂ ಇದು ನಿಮ್ಮ ಪ್ರಚಾರ ಹೋಗಬೇಕು. ಅವರೆಲ್ಲರೂ ಬಂದು ಇಲ್ಲಿ ಗುಣಪಡಿಸ್ಕೊಂಡು ಹೋಗಬೇಕು. ಆ ಕೆಲಸ ಆಗಬೇಕಂತ ನಿಮ್ಮನ್ನು ಕರೆದು ಇವತ್ತು ನಾವೆಲ್ಲ ಈ ರೀತಿ ನಿಮ್ಮ ಮುಂದೆ ನಿಂತು ಹೇಳ್ತಾ ಇದ್ದೇವೆ. ನನ್ನ ಹೆಸರು ಉದಯ ಪಂಜ ಅಂದರೆ ಪಂಜದಿಂದ ಸಾಧಾರಣ ಒಂದು 5 ಕಿಲೋಮೀಟರ್ ಒಳಗೆ ಹೋಗಬೇಕು, ಆರ್ನೋಜಿ ಬಲ್ಪದಿಂದ ಹೊರಗೆ. ನಮ್ಮ ತಂದೆ ಹುಷಾರಿಲ್ಲದೆ ಎಲ್ಲಿ ಮದ್ದಿಗೆ ಹೋದರೂ ಕೂಡ ಗುಣ ಎಂಬುದು ಯಾವುದಿಲ್ಲ. ಅಲ್ಲಿ ಹೋಗಿ ಟೆಸ್ಟ್ ಮಾಡಿ ಇದು ಮಾಡಿದರೆ ರೋಗ ರುಜಿನ ಯಾವುದಿಲ್ಲ. ಹೀಗೆ ಆಗ್ತಿರುವಾಗ ತುಂಬ ಖರ್ಚು ವೆಚ್ಚಗಳು ತುಂಬ ಆಗ್ತಾಯಿತ್ತು. ಆಮೇಲೆ ಅದೇ ಕೆಲವು ಡಾಕ್ಟ್ರುಗಳ ಮುಖಾಂತರ ನೋಡಿಸಿದ್ರು ಕೂಡ ಅವ್ರಿಗೆ ಕಾಯಿಲೆ ಯಾವುದಿಲ್ಲ, ಯಾಕೆ ಕರ್ಕೊಂಡು ಬರ್ತೀರಾ ಅಂತೇಳಿ ಕೇಳೋದು. ಅದೇ ತಲೆ ಬಿಸಿ ಇರುವಾಗ ಇದು ನಮ್ಮ ಜಯರಾಮ್ ಗೌಡ್ರು, ನಮ್ಮ ಮಾವ, ಅವರು ಹೇಳಿದರು, ಬಾ ನೋಡುವ, ಇಲ್ಲಿ ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿ ನೋಡುವ ಅಂತ. ಅದೇ ಪ್ರಾರ್ಥನೆ ಮಾಡುವಾಗ ಅದೇ ತನ್ನಂತಾನೆ ಇಲ್ಲಿ ಪ್ರಾರ್ಥನೆ ಮುಖಾಂತರ ಗುಣಮುಖರಾಗಿ ಈಗ ಯಶಸ್ಸು ಅದೇ ಒಂದು 10-15 ದಿವಸದೊಳಗೆ ಎಲ್ಲ ಗುಣ ಆಗಿದೆ. ಅದರ ಮೇಲೆ ಈಗ ತೊಂದರೆ ಇಲ್ಲ. ಈಗ ಯಾವ ಮದ್ದು ಕೂಡ ಇಲ್ಲ. ಆವಾಗ ಆಸ್ಪತ್ರೆಗೆ ಹೋಗೋದು. ಹಾಗೆ ಒಂದು ವರ್ಷ 4 ತಿಂಗಳು ಮಲಗಿದಲ್ಲಿದ್ದರು. ಎಲ್ಲ ನಾವೇ ಅವರ ಕೆಲಸ ಮಾಡ್ತಾಯಿದ್ವಿ. ಹಾಗೆ ಇರುವಾಗ ಅವರೇ ಹೇಳಿದರು, ಬನ್ನಿ ನೋಡುವ, ಇಲ್ಲಿ ಪ್ರಾರ್ಥನೆ ಮಾಡಿ ನೋಡುವ. ಅದೇ ಥರ ಮಾಡಿ ಈಗ ತೊಂದರೆ ಇಲ್ಲ. ಅದೇ ಕೆಲವರು 2-3 ಪಾರ್ಟಿಯಾಗಿ ಇದ್ದರು, ಅವರನ್ನು ಕೂಡ ಕರ್ಕೊಂಡು ಬಂದೆ. ಅವ್ರಿಗೆ ಕೂಡ ಗುಣ. ಅದರಲ್ಲಿ ಒಂದು ಮಾತ್ರ ಫೈಲರ್ ಆಗಿದೆ. ನೇಷನಲ್ ಹೈವೇದ ಎಕ್ವೈರ್ದ ಜಾಗೇನ ಆರೆ ಪರಿಹಾರ ಕೊಡಲು ವಿಳಂಬ ಕುರ್ಜೀರು ಅಂಚ ಮೂಲು ಬತ್ತದ ಪ್ರಾರ್ಥನೆ ಮಲ್ತಿಬೇಕು. ಅರೆಗೆ ಪನ್ಪೇರು ಮುಲ್ತು ಬತ್ತದ ಆಪು ಜಿನ್ನೆ ಅಂಟವರ ಪೋಟು ಪೂರ ಹೋದನಾಗ ಈತ ದುಡ್ಡು ಪೂರ ಸ್ಯಾಂಕ್ಷನ್ ಆತನು. ಈ ಮಾಯಿಲಕೋಟೆದ ಚಾಮುಂಡೇಶ್ವರಿ ನಂಜಿ ಡಯಟ್ ಕೊರ್ನೂರು ಆತನ ಇತ್ತಲ್ಲ ಬೇಲೆಕ್ಕೆ ದುಡ್ಡು ಸಿಕ್ಕ್ಯಾರ ಮಾತ್ರ ಬಾಕಿ ಅನ್ನಲ್ಲ. ಅದು ಚಾಮುಂಡೇಶ್ವರಿ ಎಂಕ್ಲೆಗೆ ಕರ್ಣಿಸೋದು ಅಂದು ಹೇಳ್ದಾರ ತೊಂದರೆ. ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಜಯರಾಮ್ ನೆಲ್ಲಿತ್ತೆ ಅಂತೇಳಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ RD ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿಯೂ ಇವರೊಟ್ಟಿಗೆ ಸೇವೆ ಮಾಡಲಿಕ್ಕೆ ತುಂಬ ಅವಕಾಶ ಸಿಕ್ಕಿದೆ. ಅದಕ್ಕೆ ಬೇಕಾಗಿ ಈ ಸಮಿತಿಯವರಿಗೆ ನಾನು ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ಇವರ ಒಂದು ಉತ್ಸಾಹ ಮತ್ತು ಇಲ್ಲಿ ಕೆಲಸ ಕಾಮಗಾರಿ, ಇವರ ಭಕ್ತಿ ಶ್ರದ್ಧೆಗೆ ನಾವೆಲ್ಲ ಮೆಚ್ಚಲೇಬೇಕು. ಯಾಕಂತ ಹೇಳಿದರೆ ದೈವಸ್ಥಾನ ಕಟ್ಟಿದವರು ತುಂಬ ಮಂದಿ ಇದ್ದಾರೆ ಈ ಸಮಾಜದಲ್ಲಿ. ಆದರೆ
ಕೋಟೆ ಕಟ್ಟಿದವರು ಕೊಕ್ಕಡದವರು ಮಾತ್ರ. ಅದಕ್ಕೆ ಬೇಕಾಗಿ ಕೋಟೆ ಕಟ್ಟಿದ ಕೊಕ್ಕಡದವರಿಗೆ ನಾನು ವಿಶೇಷ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ನಿಮ್ಗೆ ಗೊತ್ತಿದೆ, ಮಯೂರ ವರ್ಮ ಅವನು ಮಯೂರ ಶರ್ಮ ಆದ. ಒಂದು ಸಾರಿ ಮಯೂರ ವರ್ಮ ಹೀಗೆ ಹೊಳೆಗೆ, ನಿಜವಾಗಿ ಅವನು ರಾಜನಾಗುವ ಅರ್ಹತೆ ಇರಲಿಲ್ಲ ಅವನಲ್ಲಿ. ಆದರೆ ಹೊಳೆಯಲ್ಲಿ ಒಂದು ಸಾರಿ ಹೀಗೆ ಸ್ನಾನ ಮಾಡ್ತಾ ಇರುವಾಗ ಪಲ್ಲವರು ಅವರಿಗೆ ಏನು ನಮ್ಮಲ್ಲಿ ಹೇಳ್ತಾರೆ, ನಮ್ಮ ಭಾಷೆಯಲ್ಲಿ ಹೇಳ್ತಾರಲ್ಲ ಮಸ್ಕಿರಿ ಅಂತೇಳಿ, ಮಸ್ಕಿರಿ ಮಾಡಿದಂತೆ ಪಲ್ಲವರು, ಏನು ನೀನು ಯಾವಾಗ ರಾಜ ಆಗಲಿಕ್ಕೆ ಅಂತೇಳಿ. ಆವಾಗ ಮಯೂರ ವರ್ಮನಿಗೆ ಸಿಟ್ಟು ಬಂತಂತೆ. ಸಿಟ್ಟು ಬಂದು ಮೈ ಮೇಲಿದ್ದ ಜನಿವಾರನ್ನು ತೆಗೆದು ಹಾಕಿ ಮಯೂರ ಶರ್ಮನಾಗಿ ಇನ್ನು ಏನು ದೊಡ್ಡ ಒಂದು ಕೋಟೆಯನ್ನು ಒಂದು ಸೈನ್ಯವನ್ನು ಕಟ್ಟಿದ. ಆದರೆ ಅವನ ವಿಶೇಷ ಏನು ಹೇಳಿದರೆ, ಈ ಮಯೂರ ಶರ್ಮನಿಗೆ ಒಂದು ವಿಶೇಷ ಇದೆ. ಅವನು ಸೈನ್ಯವನ್ನು ಕಟ್ಟೋದು ಮುಖ್ಯವಾಗಿ ಗುಡ್ಡಗಾಡು ಜನರಲ್ಲಿ. ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡದ ಏನು ಹಸಿರು ಬೆಟ್ಟ ಇದೆಯಲ್ಲ, ಇದು ಪೂರ್ತಿ ನೋಡಿ ಮಯೂರ ಶರ್ಮನ ಆಳ್ವಿಕೆಗೆ ಇದಕ್ಕೆ ಸಾಕ್ಷಿ. ನಮ್ಮ ಕಳಸ ಇರ್ಬೋದು, ನಮ್ಮ ಶಿಶಿಲೆ ಇರ್ಬೋದು, ಕೊಕ್ಕಡ, ಇದೆಲ್ಲವೂ ಮಯೂರ ಶರ್ಮನ ಆಳ್ವಿಕೆಗೆ ಯಾಕೆ ಬಂತು ಅಂತ ಹೇಳಿದರೆ, ಅವನೊಂದು ಹುಚ್ಚು ಯಾವುದು ಹೇಳಿದರೆ ಗುಡ್ಡಗಾಡು ಜನರನ್ನೇ ಸೈನಿಕರಾಗಿ ಮಾಡೋದು. ಬಹುಶಃ ನಮಗೆ ಕಾಣ್ತದೆ ಕೊಕ್ಕಡದಂಥ ಪ್ರದೇಶದಲ್ಲಿಯೂ ಗುಡ್ಡಗಾಡು ಜನರು ಏನು ನಮ್ಮ ಮಾಯಿಲ ಅಂತ ಹೇಳ್ತಾರಲ್ಲ, ಆ ಜನಾಂಗವನ್ನು ಇಲ್ಲಿ ನಂಬಿಕೆಯಾಗಿ ಇಟ್ಟುಕೊಂಡು ಮಾಯಿಲನ್ನು ಹಿಡ್ಕೊಂಡು ಇಲ್ಲೊಂದು ದೊಡ್ಡ ಸೈನ್ಯವನ್ನು ಕಟ್ಟಿದೆ ಈ ಭಾಗದಲ್ಲಿ. ಆ ಮಾಯಿಲ ಅರಸ ಅವನಿಗೆ ಅರಸ ಅಂತ ಹೇಳಿ ಮಾಡಿಕೊಂಡು ಈ ಬೆಟ್ಟದ ಮೇಲೆ ಬಂದು ಕೂತ್ಕೊಳ್ತಾನೆ ಮಾಯಿಲ. ಇಲ್ಲಿ ಬಂದು ಕೋಟೆ ಕಟ್ತಾನೆ, ಇಲ್ಲೊಂದು ಸಣ್ಣ ಸೈನ್ಯವನ್ನು ಕಟ್ತಾನೆ. ಕ್ರಮೇಣ ಏನಾಗುತ್ತೆ ಅಂತ ಹೇಳಿದರೆ, ಈ ಮಯೂರ ಶರ್ಮನಿಗೆ ಮತ್ತು ಮಾಯಿಲನಿಗೆ ವೈಮನಸ್ಸು ಬರ್ತದೆ. ಈ ವೈಮನಸ್ಸಿನಿಂದಾಗಿ ಈ ಮಾಯಿಲನನ್ನು ತನ್ನ ಅರಮನೆಗೆ ಏನು ಮಯೂರ ಶರ್ಮ ಬರಲಿಕ್ಕೆ ಹೇಳಿ ಅವನು ಹತ್ಯೆ ಮಾಡ್ತಾನೆ. ಆಮೇಲೆ ಮಾಯಿಲನ ಹತ್ಯೆ ನಂತರ ಈ ಜನಾಂಗ ಇಲ್ಲೆಲ್ಲ ನಾಶ ಆಗುತ್ತೆ. ಈಗ ಇಲ್ಲಿರುವ ಕೋಟೆಗಳು, ಇಲ್ಲಿರುವ ದೈವಸ್ಥಾನಗಳೆಲ್ಲ ಪಾಳು ಬಿದ್ದು ಹೋಗ್ತದೆ. ಕ್ರಮೇಣ ಕೊಕ್ಕಡದವರಿಗೆ, ಸುತ್ತಮುತ್ತಲಿನವರಿಗೆ ಇದರಿಂದಾಗಿ ಏನು ತೊಂದರೆಗೊಳಗಾದಾಗ, ಪ್ರಶ್ನೆ ಇಟ್ಟು ಕಂಡು ಬಂದಾಗ ಈ ಕೋಟೆಯನ್ನು ಕಟ್ಟಲೇಬೇಕು ಅಂತಾಯಿತು. ಅದರಿಂದ ಬೇಕಾಗಿ ಸುಮಾರು ನಮ್ಮ ಕುಶಲಪ್ಪಗೌಡ ಇರ್ಬೋದು, ನಮ್ಮ ಶಾಂತರಾಮ್ ಅವರತ್ತು ಎಲ್ಲ ಟೀಮಿನವರಿಗೆ ಅಭಿನಂದನೆ ಕೊಡ್ತಾ ಇದ್ದೇವೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೋಟೆಯನ್ನು ಮತ್ತು ಇಲ್ಲಿ ವ್ಯವಸ್ಥೆಯನ್ನು ಪುನರ್ನಿರ್ಮಾಣ. ಇದು ಹೊಸ್ತಲ್ಲ, ಇದು ಕೋಟೆಯ ಪುನರ್ನಿರ್ಮಾಣ. ಈ ಕೋಟೆಯ ಒಳಗೆ ಇನ್ನೊಂದು ಕೋಟೆ ಇದೆ, ಕುರು ಇದೆ. ಅದು ಮಯೂರ ಶರ್ಮನ ಕಾಲದಲ್ಲಿ ಹೇಳ್ತಾರೆ, ಏನು ಮಯೂರ ಶರ್ಮನ ಎಲ್ಲ ಕೋಟೆಯನ್ನು, ಎಲ್ಲ ಕೆಲಸಗಳನ್ನು ಕೆಂಪು ಕಲ್ಲಲ್ಲಿ ಮಾಡ್ತಾರಂತೆ. ಬಹುಶಃ ಇಲ್ಲಿ ಸಹ ಇದರ ಒಳಗೆ ಎಲ್ಲ ಕೆಂಪು ಕಲ್ಲಿನ ಹಳೆಯ ಕೋಟೆಗಳು ಈಗಲೂ ಕಾಣಸಿಗ್ತಾ ಇದೆ. ಮತ್ತು ಇದು ಎತ್ತರದ ಪ್ರದೇಶ, ಸಮುದ್ರ ಮಟ್ಟದಿಂದ ಸುಮಾರು 2000-3000 ಮೀಟರ್ ಎತ್ತರದಲ್ಲಿರೋ ಒಂದು ದೊಡ್ಡ ಪ್ರದೇಶ. ಇಲ್ಲಿ ಬಂದು ನೋಡಿದರೆ ಇಡೀ ಪುತ್ತೂರು ಮತ್ತು ಬೆಳ್ತಂಗಡಿ ಇಡೀ ತಾಲೂಕು ಇದರಲ್ಲಿ ಕಾಣ್ತಾ ಇದೆ. ಅಂದರೆ ಅದು 2 ತಾಲೂಕಿನ ಕೇಂದ್ರ ಪ್ರದೇಶ ಈ ಕೋಟೆ ಇದೆ. ಇದು ಎಲ್ಲ ಪ್ರವಾಸಿಗರಿಗೆಲ್ಲ, ಭಕ್ತರಿಗೆ ಬಂದು ನೋಡಲಿಕ್ಕೆ ಮತ್ತು ಇಲ್ಲಿ ಕಾಣಲಿಕ್ಕೆ ಒಂದು ವಿಶೇಷವಾದಂಥ ಜಾಗ. ಅಂಥ ಪುಣ್ಯ ಜಾಗವನ್ನು ನಮ್ಮ ಇಲ್ಲಿಯ ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ, ಈ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ, ಬಹುಶಃ ಈ ಲೋಕಕ್ಕೆ ಅರ್ಪಣೆ ಮಾಡಿದ್ದಾರೆ. ಬಹಳ ದೊಡ್ಡ ಸಾಧನೆ ಇದು. ಯಾವುದೇ ಒಂದು ಜಾತಿಯ ಸೊತ್ತಲ್ಲ, ಹಿಂದೂ ಸಮಾಜದ ಸೊತ್ತಿಗೆ, ಸಮಾಜಕ್ಕೆ ಅರ್ಪಣೆ ಮಾಡಿದ್ದಕ್ಕಾಗಿ ತನ್ನ ಕೊಕ್ಕಡದ ನಿಜವಾಗಿ ಆಸುಪಾಸಿನವರಿಗೆ ವಿಶೇಷ ಅಭಿನಂದನೆಯನ್ನು ನಾವು ಕೊಡ್ತಾ, ನಾಳೆ ದಿನ ಈ 3 ದಿನದ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಜನರು ಭಾಗವಹಿಸಬೇಕು. 11ನೇ ತಾರೀಕಿಗೆ ಹೊರೆಕಾಣಿಕೆ ಮೆರವಣಿಗೆ ಇದೆ, ದೈವಗಳ ಆಭರಣ ಮೆರವಣಿಗೆ ಇದೆ. 11ನೇ ತಾರೀಕಿಗೆ ಇಲ್ಲಿ ತಂತ್ರಿವರ್ಗದವರು ಬರ್ತಾ ಇದ್ದಾರೆ. 12ಕ್ಕೆ ಕಾರ್ಯಕ್ರಮ ಇದೆ. 13ಕ್ಕೆ ಬಹಳ ದೊಡ್ಡ ಕಾರ್ಯಕ್ರಮ, ಬ್ರಹ್ಮಕಲಶ, 2 ದೈವಗಳ ಪುನರ್ ಪ್ರತಿಷ್ಠೆ, ರಾತ್ರಿ ದೈವಗಳ ನರ್ತನ, ಸುಡುಮದ್ದು ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು. ಮಾಣಿದ ಸ್ವಾಮೀಜಿಯವರು ಬರ್ತಾಯಿದ್ದಾರೆ. ಆಮೇಲೆ ಮಂಗಳೂರಿನ ಆದಿಚುಂಚನ ಶ್ರೀಗಳು ಬರ್ತಾರೆ. ಅನೇಕ ಮಂದಿ ಸಚಿವರು ಬರ್ತಾ ಇದ್ದಾರೆ, ಶಾಸಕರು ಬರ್ತಾ ಇದ್ದಾರೆ. ಅವರೆಲ್ಲರೂ ಬರೋ ದೊಡ್ಡ ಕಾರ್ಯಕ್ರಮ 13ಕ್ಕೆ ಇದೆ. ಈ 3 ಕಾರ್ಯಕ್ರಮದಲ್ಲಿಯೂ ಈ ಭಾಗದ ಜನ, ಎಲ್ಲ ಭಕ್ತಾದಿಗಳು ಬಂದು ಇದನ್ನು ಕಣ್ತುಂಬ ನೋಡಿ ಧನ್ಯರಾಗಬೇಕು. ಮತ್ತು ಈ ಜಾಗ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳಗಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ನನ್ನ ಹೆಸರು ಕುಮಾರ್ ಬಳ್ಳಾಕ್ ಅಂತೇಳಿ, ಗುತ್ತಿಯಾರ್ ಗ್ರಾಮ, ಸುಳ್ಯ ತಾಲೂಕಿನಲ್ಲಿ ಬಳ್ಳಾಕ್ ಎಂಬಲ್ಲಿರೋದು. ನಾವು ಸುಳ್ಯ ತಾಲೂಕು, ಪುತ್ತೂರು ತಾಲೂಕು, ಕಡಪ ತಾಲೂಕಿನಲ್ಲಿ 3 ಜಾಗದಲ್ಲಿ ನಮ್ಮ ಸಮುದಾಯ ಉಂಟು. ಅಲ್ಲಿನ ಸಮುದಾಯದವರು ನಮ್ಮ ಸಂಘಟನೆ ಕೂಡ ಉಂಟು ಅಲ್ಲಿ. ಇಲ್ಲಿಗೆ ನಾವು ಬರೋ ಕಾರಣ ಇಲ್ಲಿನ ಆಡಳಿತ ಮುಖ್ಯಸ್ಥರು ನಮಗೆ ಇಲ್ಲಿಗೆ ಬರಬೇಕು ಅಂತೇಳಿ ಕರೆದಿದ್ದಾರೆ. ಈಗ ಒಂದು 2-3 ಸಲ ನಾವು ಬಂದು ಹೋಗಿದ್ದೇವೆ ಇಲ್ಲಿ ಈ ಜಾಗಕ್ಕೆ. ಇಲ್ಲಿನ ನಮ್ಮ ಮೈಲಾರಸನೆಂಬ ವೀರ ಪುರುಷನ ಆಡಳಿತ ಮಾಡ್ಕೊಂಡು ಬಂದಂಥ ದೈವ ಆರಾಧನೆಯನ್ನು ನಾವು ಇನ್ನು ಮುಂದೆ ಈ ಸಾನ್ನಿಧ್ಯಕ್ಕೆ ನಾವು ಬರಲು ನಮ್ಮ ಸಮುದಾಯದವರು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಈಗಲೂ ಬರ್ತಾ ಇದ್ದಾರೆ. ಇಲ್ಲಿನ ಚಾಮುಂಡಿನ ಮೊಗವನ್ನು ಕೊಡಲಿಕ್ಕೆ ನಮ್ಮ ಸಮುದಾಯದವರು ಮಾಣಿಕ್ಯ ಸ್ವಾಮಿಗಳು ಹೇಳಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಸಮುದಾಯದ ಎಲ್ಲ ಕಾರ್ಯಕರ್ತರು ಹಾಗೂ ಸಮುದಾಯ ಬಾಂಧವರೆಲ್ಲರೂ ಒಪ್ಪಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿನ ಸೇವೆ, ಯಾವ ದಿವಸ ನಿಧಿಯಲ್ಲಿ ಯಾವ ಸೇವೆ ನಮ್ಮಿಂದ ಆಗ್ತದೆ ಅದಕ್ಕೆ ನಾವು ಬದ್ಧರಾಗ್ತೀವಿ. ನನ್ನ ಹೆಸರು ಬಾಬು ಕೆ ಮಾದೋಳಿ ಮನೆ, ಬೆಳಂದೂರು ಗ್ರಾಮ, ಕಾಣೀರು ಪೋಸ್ಟು, ಕಡಬ ತಾಲೂಕು.
ನಾನು ಸದ್ಯಕ್ಕೆ ನಮ್ಮ ಈ ಮಹಿಳಾ ಶ್ರೇಯ ಅಭಿವೃದ್ಧಿ ಸಂಘದ ಸದಸ್ಯನಾಗಿ ಅಂದರೆ ಜಿಲ್ಲಾ ಸಮಿತಿ ಸದಸ್ಯನಾಗಿ ಕೆಲಸ ಮಾಡ್ತೇನೆ. ಕುಮಾರ ಬಳ್ಳಾಕ ಅದರ ಅಧ್ಯಕ್ಷರಾಗಿದ್ದಾರೆ. ನಾವು ಬಾಲ್ಯದಲ್ಲಿರುವಾಗಲೇ ನಮ್ಮ ಹಿರಿಯರು ಹೇಳ್ತಿದ್ದರು, ನಮ್ಮ ಮಹಿಳಾ ಸೊಬ್ಬ ಇದ್ದ ಮತ್ತು ಮಹಿಳಾ ಕೋಟೆ ಅಂತ ಇತ್ತು ಅಂತ. ಅದರ ಬಗ್ಗೆ ನಾವು ನಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ಆಗಲಿ ಆ ನಂತರ ಆಗಲಿ ನಾವು ಅದನ್ನು ಸಂಶೋಧನೆ ಮಾಡಲಿಕ್ಕೆ ಹೋಗಲಿಲ್ಲ ಅಂದರೆ ಅದರ ಬಗ್ಗೆ ನಮಗೆ ಅಷ್ಟೊಂದು ಕಾಳಜಿ ಇರಲಿಲ್ಲ. ಸದ್ಯಕ್ಕೆ ನಮ್ಮ ಮಹಿಳಾ ಸಮುದಾಯದ ಆರಾಧನಾ ದೇವ ಅಂದರೆ ಇದು ಗಡಿನಾಡ ಚಾಮುಂಡಿ. ಈ ಗಡಿನಾಡ ಚಾಮುಂಡಿ ಗುತ್ತಿಗಾರ ಸಮೀಪ ದೇವಚಾಳ ಗ್ರಾಮದ ದೇವ ಎಂಬಳ್ಳಿ ಅದು ಆರಾಧನೆ ನಡೆದುಕೊಂಡು ಬರ್ತಾಯಿದೆ. ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕೊಕ್ಕಡದಲ್ಲಿ ಒಂದು ಮಹಿಳಾ ಕೋಟೆ ಇದೆ ಎನ್ನುವಂತಹ ಒಂದು ಸುಳಿವು ಸಿಕ್ಕಿದೆ. ಸದ್ಯ ಕುಮಾರ ಬಳ್ಳಾಕ ಮತ್ತು ಅವರ ತಂಡದವರು ಈ ಕಡೆ ಇಲ್ಲಿಗೆ ಬಂದು ಅದರ ಬಗ್ಗೆ ತಿಳ್ಕೊಂಡು ಮತ್ತು ಅಲ್ಲಿ ಈ ಪರಿಸರದಲ್ಲಿ ಕೂಡ ಮಲೆ ಚಾಮುಂಡಿ ಅನ್ನುವಂತಹ ದೈವ ಇದೆ. ಅದು ನಮ್ಮ ಈ ಮಹಿಳಾ ಸಮುದಾಯಕ್ಕೆ ಸಂಬಂಧಪಟ್ಟ ದೈವ. ಅದರೊಟ್ಟಿಗೆ ಈ ಪರಿಸರದ ಎಲ್ಲ ಜನರ ನಂಬಿಕೆಯ ಒಂದು ದೈವ ಆಗಿದೆ. ಆದ ಕಾರಣ ಅದಕ್ಕೆ ನೀವು ಮಹಿಳಾ ಸಮುದಾಯದವರಿಂದಲೇ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಾಗಬೇಕು ಎನ್ನುವಂಥ ಸೂಚನೆಯನ್ನು ಇಲ್ಲಿ ಅವರು ಕೊಟ್ಟರಂತೆ. ಆವಾಗ ನಾವು ನಮ್ಮ ಮಹಿಳಾ ಸಮುದಾಯದ ನಮ್ಮ ಇದು ಸಾಧಾರಣ ಕಾಣಿಯೂರು, ಬಳ್ಳಾಕ, ಗುತ್ತಿಗಾರು, ಪನ್ನೆ, ಕಲ್ಮರ್ಗಿ ಈ ಎಲ್ಲ ಪರಿಸರದವರು ಒಟ್ಟು ಸೇರಿಸಿ ನಾವೊಂದು ಮೀಟಿಂಗ್ ಮಾಡಿ ಕೊಕ್ಕಳ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಇದು ಪ್ರದೇಶ ಇದೆ. ಅಲ್ಲಿ ಬಹಳ ಕಾರಣಿಕ ದೈವವಾದಂಥ ನಾವು ನಂಬಿಕೊಂಡಿರುವ ಒಂದಂಥ ಮಲೆಚಾಮುಂಡಿ ದೈವ ಕೂಡ ಇದೆ. ಅದಕ್ಕೆ ನಮ್ಮ ಸಮುದಾಯದವರಿಂದಲೇ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಾಗಬೇಕಂತ ಅಲ್ಲಿ ಆಡಳಿತದವರು ಹೇಳಿದ್ದಾರೆ ಎಂದು ಹೇಳುವಾಗ ನಮ್ಮವರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈಗಾಗಲೇ ಅದಕ್ಕೆ ಬೇಕಾಗುವಂತಹ ಏನು ಮೊಗ್ಗು ಇರ್ಬೋದು ಅಥವಾ ಕತ್ತಿ ಇದಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ಆಡಳಿತ ವರ್ಗದವರು ಹೇಳಿದಂದು ಒಂದು 40,000 ಅಂದಾಜು ಖರ್ಚು ಬೀಳ್ಬೋದು ಅಂತ. ಅಂತಹ 40,000 ಅಂದಾಜು ಖರ್ಚನ್ನು ಈಗಾಗಲೇ ನಮ್ಮ ಕುಮಾರ ಬಳ್ಳಾಕ ಸನ್ನಿಧಿಗೆ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಇದರ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಜರುಗಬೇಕನ್ನೋ ಉದ್ದೇಶದಿಂದ ನಾವು ನಮ್ಮ ಸಮುದಾಯದವರಿಂದಲೇ ನಾವು ಸಂಗ್ರಹಿಸಿದ ಹಣದಿಂದ ಅಲ್ಲಲ್ಲಿ ನಮ್ಮ ಊರಲ್ಲಿ ಎಲ್ಲ ಕಡೆ ನಾವು 15 ಜನ ಏನು ಜಿಲ್ಲಾ ಸಮಿತಿ ಮೆಂಬರ್ ಇದ್ದಾರೆ, ಒಬ್ಬೊಬ್ಬ ಮೆಂಬರಿಗೆ ಒಂದೊಂದು ಬ್ಯಾನರ್ ಆಗಿ ನಾವು ಅದನ್ನು ಹಂಚಿಕೊಂಡು ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಜೊತೆಗೆ ಆಯಾಯ ಊರುಗಳಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ವೈಯಕ್ತಿಕವಾಗಿ ಒಂದು ಏನು ಫ್ಲೆಕ್ಸನ್ನು ಹಾಕುವ ಮುಖಾಂತರ ಈ ಭಾಗದ ಅಂದರೆ ಕೊಕ್ಕಡ ಈ ಒಂದು ಇಲ್ಲಿ ಇರುವಂಥ ದೈವಗಳ ಒಂದು ಇತಿಹಾಸ ಅಥವಾ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ನಾವು ಈಗಾಗಲೇ ನಮ್ಮ ಊರುಗಳಲ್ಲಿ ಫ್ಲೆಕ್ಸ್ ಹಾಕುವ ಮುಖಾಂತರ ಪ್ರಚಾರ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಇಲ್ಲಿಯ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಲಿಕ್ಕೆ ಊರವರ, ಪರ ಊರವರ ಹಾಗೂ ಎಲ್ಲ ಭಕ್ತಾಭಿಮಾನಿಗಳ ಸಹಕಾರ ಅತಿ ಅಗತ್ಯ. ಈ ಸಹಕಾರ ಬಹಳ ಈ ದೈವಗಳ ಅನುಗ್ರಹದಿಂದ ಬರ್ತದೆ ಎನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಈಗ ದಯಾನಂದ್ ಬಂಟ್ರಿಯಾಲ್, ನೆಲ್ಯಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಈಗ ಸದಸ್ಯರು ಕೂಡ ಹೌದು. ಬಹುಶಃ ಈ ಮಹಿಳಾ ಕೋಟೆ ಈ ಸಾನ್ನಿಧ್ಯದಲ್ಲಿ ಈಗ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದರೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ನಮ್ಮ ನೆಲ್ಯಾಡಿ ಆದರೂ ಕೂಡ ನಮ್ಮ ಹಿರಿಯವರು ಹೇಳ್ತಾ ಇದ್ದರು, ಇಲ್ಲಿ ಒಂದು ಕೋಟೆ ಇದೆ, ಬಹಳ ಕಾರಣಿಕದ ಸ್ಥಳ ಅಂತ ಮೊದಲು ಹೇಳ್ತಾ ಇದ್ದರು. ಆದರೆ ನಮ್ಮ ಭಾಗ್ಯ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ನಮಗೆ ನೋಡುವ ಅವಕಾಶ ಬಂದಿದೆ. ಅದಕ್ಕಾಗಿ ನಾನು ಬಂದ ತಕ್ಷಣ ಒಮ್ಮೆ ಕರೆದ್ರು ಇಲ್ಲಿ ನಮ್ಮ ಕುಶಲಪ್ಪ ಗೌಡರು ಮತ್ತು ಇಲ್ಲಿ ಕಮಿಟಿಯವರು, ನೀವು ಬರಬೇಕಂತ ಜಯನ್ನೆಲ್ಲ. ನಾನು ಬಂದು ನೋಡಿದ ತಕ್ಷಣ ಆ ನಂತರದಿಂದ ಇಲ್ಲಿ ಬಹಳಷ್ಟು ಒಂದು ಉಲ್ಲಾಸ ಮತ್ತು ಇಲ್ಲಿ ಏನಾದರೂ ನಾವು ಈ ಸೇವೆ ಮಾಡಬೇಕನ್ನೋ ಒಂದು ಆಸೆ ಹುಟ್ಟಿದೆ ಅಂತ ಹೇಳಿದರೆ ಈ ಸಾನ್ನಿಧ್ಯದ ಒಂದು ಶಕ್ತಿ ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ಕೊಕ್ಕಡ ಹೇಳಿದ ಕೂಡಲೇ ಕೊಕ್ಕಡ ಕೋರಿ ಜಾತ್ರೆ, ಸೌತಡ್ಕೆ ಕ್ಷೇತ್ರ, ವೈದ್ಯನಾಥೇಶ್ವರ ಇದೆಲ್ಲವೂ ಕೂಡ ಇಲ್ಲಿ ಫೇಮಸ್ ಆಗಿದೆ. ಖಂಡಿತವಾಗಿಯೂ ಮುಂದೊಂದು ದಿನ ಈ ಮಹಿಳಾ ಕೋಟೆ ಅನ್ನುವಂಥ ಈ ಸ್ಥಳ ಸಾನ್ನಿಧ್ಯ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಾನ್ನಿಧ್ಯವಾಗಿ ಮೂಡಿ ಬರ್ತದೆ ಮತ್ತು ಇದೊಂದು ಒಳ್ಳೆಯ ಭಕ್ತರು ಬರುವಂಥ ಕ್ಷೇತ್ರ ಆಗ್ತದೆ. ಮತ್ತು ಇಲ್ಲಿ ಯಾವುದನ್ನು ಕೂಡ ನಾವು ಕಷ್ಟದಲ್ಲಿ ನೆನೆಸ್ತೇವೆ ಅಥವಾ ಕಷ್ಟ ಹೋಗ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತೇವೆ, ಅದಕ್ಕೆ ಶೀಘ್ರದಲ್ಲಿ ಗುಣಮುಖ ಆಗಿದೆ ಅಂತ ಹೇಳುವ ಎಷ್ಟೋ ಭಕ್ತಾದಿಗಳು ನಮ್ಮ ನೆಲ್ಯಾಡಿಯಲ್ಲಿ ಹೇಳ್ತಾ ಇದ್ದಾರೆ. ಖುಷಿ ಆಗ್ತಿದೆ. ನಾವೆಲ್ಲ ಕೈ ಜೋಡಿಸೋಣ, ಆದಷ್ಟು ಇದನ್ನು ವಿಜೃಂಭಣೆಯಿಂದ ಈ ಒಂದು ಬ್ರಹ್ಮಕಲಶೋತ್ಸವ ಪ್ರತಿಷ್ಠೋತ್ಸವಕ್ಕೆ ನಾವು ಪಾಲ್ಗೊಳ್ಳೋಣ. ಸಂಘ ಸಂಸ್ಥೆಯನ್ನು ಕೂಡಿಸಿಕೊಂಡು ನಾವು ಈ ಒಂದು ಕ್ಷೇತ್ರ ಇಡೀ ಹತ್ತೂರಿಗೂ ಕೂಡ ಪಸರಿಸಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೆ. ನಾನು ಸುರೇಶ್ ಪರಿಪಂಡ, ನೆಲ್ಯಾಡಿ ಗ್ರಾಮ. ಈ ಒಂದು ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವವನು. ವಿಶೇಷವಾಗಿ ಈ ದೇವಸ್ಥಾನದ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಕುಶಲಪ್ಪ ಗೌಡ ಪೂಜೆಯನ್ನು ಕರೆದಾಗ ಬೇಡ ಅಂದಿದ್ದರು. ಆದರೆ ಈ ದೈವದ ಕಾರಣಿಕದಿಂದ ವಾಪಸ್ 2ನೇ ಸಲ ಅವರಾಗಿಯೇ ಬಂದು ಈ ಒಂದು ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದಾರೆ. ವಿಶೇಷವಾಗಿ ನಮಗೆ ಸೌತಡ್ಕ ಗಣಪತಿ ಕ್ಷೇತ್ರದಿಂದ ಸತತವಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಅನ್ನದಾನಕ್ಕೆ ವ್ಯವಸ್ಥಿತವಾಗಿ ಪ್ರತಿ ದಿವಸ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಸೌತಡ್ಕ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಒಂದು ವ್ಯವಸ್ಥೆಗೆ ಕೈ ಜೋಡಣೆ ಮಾಡಿದ್ದಾರೆ. ವಿಶೇಷವಾಗಿ ಈ ಭಾಗದ
ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಶ್ರೀರಾಮ ಸೇನೆ ಇರ್ಬೋದು, ಬೇರೆ ಬೇರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ದಿನಂಪ್ರತಿ ಸಂಜೆಯಿಂದ ರಾತ್ರಿ 8 ಗಂಟೆ ತನಕ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಕೈ ಜೋಡಿಸಿಕೊಂಡು ಮೇ 11, 12, 13 ಆಗುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸೇರಬೇಕಾಗಿ ಕೇಳಿಕೊಳ್ತೇವೆ. ನೋಡಿದ್ರಲ್ವಾ ವೀಕ್ಷಕರೇ, ಕಾರಣಿಕ ಮತ್ತು ಐತಿಹಾಸಿಕ ದೈವ ಸನ್ನಿಧಿ ಕೊಕ್ಕಡ ಸೀಮೆಯ ಮಾಯಿಲಕೋಟೆಯ ಇತಿಹಾಸ ಹಾಗೆ ಮುಂದೆ ನಡೆಯಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳ ವಿವರ. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.